ಬಿಜೆಪಿ ಸರ್ಕಾರದ ವೈಫಲ್ಯದಿಂದ ದುಷ್ಕರ್ಮಿಗಳು ದುಷ್ಕೃತ್ಯಗಳನ್ನು ನಡೆಸಲೇ ಬಂದಿದ್ದಾರೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಇರುವಾಗ ಬಿಜೆಪಿ ಹಾಗೂ ಬೆಂಬಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇರೋದು ನಾಚಿಕೆಗೇಡಿನ ವಿಚಾರ ಅಂತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಅಸೈಗೋಳಿ ಹೇಳಿದರು. ಅವರು ಉಳ್ಳಾಲದ ಕೊರಗಜ್ಜ ಗುಳಿಗಜ್ಜ ಕಟ್ಟಿಯಲ್ಲಿ ಮತ್ತು ಕೊಣಾಜಿ ಮುಲಾರದ ಗೋಪಾಲಕೃಷ್ಣ ಮಂದಿರದಲ್ಲಿ ಹಿಂದೂ ದೈವ ದೇವರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದ ಘಟನೆಯನ್ನು ಖಂಡಿಸಿ ಮತ್ತು ಆರೋಪಿಗಳನ್ನು ಶೀಘ್ರವೇ ಪೊಲೀಸ್ ಇಲಾಖೆ ಬಂಧಿಸುವಂತೆ ಆಗ್ರಹಿಸಿ ತೊಕ್ಕೊಟ್ಟು ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಧಾರ್ಮಿಕ ಕ್ಷೇತ್ರ ಇಂಚಿನ ಮಂತೊಂದು ಬೋದಾಯ್ತು నేను కుమ్మకోర్పుని సందర్భాలు పంపే దాయ పండ మెక్కలు సరకార మెక్క కోడ కొనజే పోలీస్ స్టేషన్ ಅಂತ ಎದುರು ಪ್ರತಿಭಟನೆ ಅಂತೇಳಿ ಪತ್ತೊಂದು ಸರ್ಕಾರ ಮೆಕ್ಕಲ್ಲ ಇನಿಪಿನ 4 ಗಂಟೆ ಮೇಲೆ ಪ್ರತಿಭಟನೆ ಉಂಟು ಓಲು ಉಳ್ಳಾಲಡು ತೊಕ್ಕೊಟ್ಟು ಒಂದೇ ಪ್ರದೇಶಡು ಒಂದು ಮಿರಾಕಲ್ ಒಂದು ನಿಂಚಿನ ಓಲಜ್ಜಿ ಒಂದು ಸರ್ಕಾರ ಇತ್ತನೆ ಪ್ರತಿಭಟನೆ ಮಾಡ್ಬಿಡಿ ಒಂದು ಜನಕ್ಕೂ నేను తెలిಯೋಡು ಒಂದು ಜನಕ್ಕೇನು ದಿಕ್ಕು ತಪ್ಪಿಸವನಿ ಏರು ಮೆಕ್ಕಲು ಈ ಬಿಜೆಪಿ ಧಾರ್ಮಿಕ ನೆಟ್ಟು ನಮ್ಮ ಅನ್ನ ಮೆಜ್ಜನಿತ್ತ ಈ ಒಂದು ಏನು నేను ಪುಡಪೇರಬಹುದು ಈ ಅರಾಜಕತೆ ಮಾಡ್ಬಿಡಿ ಬಿಜೆಪಿ ಈ ಸಂದರ್ಭ ಪಂಪೆ. ಉಳ್ಳಾಲ ಪುರಸಭೆ ಮಾಜಿ ಸದಸ್ಯ ದಿನೇಶ್ ರೈ ಮಾತನಾಡಿ ಯುಟಿ ಖಾದರ್ ಅವರನ್ನ ಸೋಲಿಸಲೆಂದೇ ಮಂಗಳೂರು ಕ್ಷೇತ್ರದಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಲಾಗ್ತಾ ಇದೆ. ಒಂದು ತಿಂಗಳಿನಿಂದ ಕೃತ್ಯಗಳು ನಡೀತಾ ಇದ್ರೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸತ್ತು ಹೋಗಿದೆ. ಹಿಂದೂ ಹೆಸರಿನಲ್ಲಿ ಮತ ಪಡೆಯುವ ಬಿಜೆಪಿ ನಾಯಕರಿಗೆ ನಾಚಿಕೆಯಾಗಬೇಕಿದೆ ಎಂದರು. ಸನ್ಮಾನ್ಯ ಯುಟಿ ಖಾದರ್ ಬಡ ಕಾಂಗ್ರೆಸ್ ಅವರು ಎಂಎಲ್ಎ ಮೇಲಿನ ಚುನಾವಣೆ ಸೋಪವಡು ಆಯ್ಲಾತಿ ಹಿಂದೂಗಳನ್ನು ಒಟ್ಟು ಬಲ್ಬಿಡುವಂತ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದಕ್ಕೆ ಭವಿಷ್ಯ ನಿಖಲ ಬೆಂಬಲ ಇಚ್ಚೆ ಬಂದಿತ್ತು ನಾಡ ನಿಖಲ್ನ ಆಡಳಿತ ಇಪ್ಪನಾಗ ಪೊಲೀಸ್ ಇಲಾಖೆ ನಿಖಲ್ನ ತಪ್ಪು ಮಂತ್ರಿ ಬತ್ತೋಡ ಏರಿ ಕಾಂಗ್ರೆಸ್ ಕಾರ್ಯಕರ್ತರು ಬತ್ತೋಡ ಇನಿ ಪೊಲೀಸ್ ಇಲಾಖೆಗೆ ಒತ್ತಡ ಮಾಡಿದ್ರಿ ಏನು ತಪ್ಪು ಮಾಡಿದ್ರಲ್ಲ ಅಲ್ಲಿ 10 ಲಕ್ಷದ ಕೆಲಸ ಮಲ್ಪಲೇ ಬಂದು ಕಾಂಗ್ರೆಸ್ ಎಂಕಲ್ಲ ಒತ್ತಡ ಮಾಡೋದಿಲ್ಲ. ಈ ವೇಳೆ ಇಂಟಕ್ ಮುಖಂಡ ದಿನಕರ್ ಶೆಟ್ಟಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮೋನು ಮಲಾರ್, ಸದಸ್ಯೆ ಸುರೇಖಾ ಚಂದ್ರಹಾಸ್, ನಗರಸಭೆ ಅಧ್ಯಕ್ಷೆ ಚಿತ್ರಾ ಚಂದ್ರಕಾಂತ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.